ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡುಬಿದಿರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ 14/3/2026 ರಾಷ್ಟ್ರೀಯ ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಹಾಗೂ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ. ಈ ಲೋಕಾಯುಕ್ತನಲ್ಲಿ ಈ ಕೆಳಕಂಡ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳೋದು. ಅವುಗಳು ಯಾವೆಂದರೆ ಜಮೀನು, ನಿವೇಶನ, ಮನೆ, ಮೋಟಾರು ಅಪಘಾತ ಪ್ರಕರಣ, ಚೆಕ್ಕು ಅಮಾನ್ಯ ಮತ್ತು ಬ್ಯಾಂಕ್ ವಸೂಲಾತಿ ಪ್ರಕರಣ, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣ, ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧ ಪ್ರಕರಣ, ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ಹಾಗೂ ಜೀವನಾಂಶ ಪ್ರಕರಣ, ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣ, ಭೂ ಸ್ವಾಧೀನ ಮತ್ತು ಭೂ ಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣ, ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣ, ವೇತನ ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಹಾಗೆಯೇ ಕಾನೂನು ಪ್ರಕಾರ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಈ ಲೋಕಾಯುಕ್ತನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ನಾವು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 54,677 ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 3,000 ಪ್ರಕರಣಗಳನ್ನು ರಾಜಿ ಆಗಬಹುದಾದ ಪ್ರಕರಣ ಎಂದು ನಾವು ಗುರುತಿಸಿದ್ದೇವೆ. ಅವುಗಳ ಪೈಕಿ ಈಗಾಗಲೇ 220 ಪ್ರಕರಣಗಳು ರಾಜಿಯಾಗಿದೆ. ಅದೇ ರೀತಿಯಾಗಿ ಈ ಮೀಡಿಯೇಷನ್ ಕೂಡ ಮಧ್ಯಸ್ಥಿಕೆ ಅದರಲ್ಲಿಯೂ ಕೂಡ ನಾವು 931 ಪ್ರಕರಣಗಳನ್ನು ರಾಜಿ ಮಾಡಿದ್ದೇವೆ. ಮತ್ತೆ ಅದೇ ರೀತಿಯಾಗಿ ಲೋಕಾಯುಕ್ತನಲ್ಲಿ ಕೂಡ 126 ಪ್ರಕರಣಗಳನ್ನು ರಾಜಿ ಮಾಡಲಾಗಿದೆ. ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನ್ಯಾಯಾಧೀಶರು ಮತ್ತು ವಕೀಲರು, ಅದೇ ರೀತಿಯಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ದಿನಾಲು ಈ ಬೈಠಕ್ಗಳನ್ನು ಮಾಡಲಾಗಿರುತ್ತದೆ. ಮತ್ತು ಈ ಲೋಕಾಯುಕ್ತನಲ್ಲಿ ಇಬ್ಬರು ಪಕ್ಷಕಾರರಿಗೆ ಒಪ್ಪಿಗೆಯಾಗುವಂತ ರೀತಿಯಲ್ಲಿ ಪ್ರಕರಣವನ್ನು ಬಗೆಹರಿಸಲಾಗುತ್ತದೆ ಮತ್ತು ಇದರಲ್ಲಿ ಅವರ ಮಧ್ಯೆ ಇರುವ ಸಂಬಂಧ ಅದೇ ರೀತಿಯಾಗಿ ಮುಂದುವರಿಯುತ್ತದೆ. ಅದೇ ರೀತಿಯಾಗಿ ರಾಜಿ ಮಾಡಿಕೊಂಡ್ರೆ ಅವರು ಕೋಟಿ ಕಟ್ಟಿದ ಶುಲ್ಕವನ್ನು ಕೂಡ ಅವರು ವಾಪಸ್ ಪಡಿತಾರೆ. ಅದೇ ರೀತಿಯಾಗಿ ಆ ರಾಜಿಯ ಬಗ್ಗೆ ಮೇಲ್ಮನವಿ ಕೂಡ ಇಲ್ಲ. ಆದ್ದರಿಂದ ತ್ವರಿತ ನ್ಯಾಯಕ್ಕಾಗಿ ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಕಕ್ಷಿದಾರರಿಗೆ ಇದೊಂದು ವಿಶೇಷ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವಲ್ಲಿ ನಮಗೆ ಸಹಕಾರ ನೀಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. 931 ಮೀಡಿಯೇಷನ್ ಸಂಬಂಧಪಟ್ಟಂತೆ ಅದು ಕೂಡ ಲೋಕಾಯುಕ್ತ ಮೀಡಿಯೇಷನ್ ಅಂತ ಎರಡು ಇದೆ. ಮೀಡಿಯೇಷನ್ 931 ರೆಫರ್ಡ್, 126 ಆಲ್ರೆಡಿ ಸೆಟಲ್ಡ್. ಸಕ್ಸಸ್ಫುಲ್ ಸಿಟ್ಟಿಂಗ್ಸ್ ಅಲ್ಲಿ ಅದು ಆಗಿ ಬಂದಿದೆ. ಸ್ಪೆಷಲ್ ಡ್ರೈವ್ ಅಲ್ಲಿ ಸ್ಪೆಷಲ್ ಮೀಡಿಯೇಷನ್ ಡ್ರೈವ್ 2.0 ಅಂತ ಶುರುವಾಗಿದೆ. ಇದು ಸೆಕೆಂಡ್ ಅಕ್ಟೋಬರ್ಗೆ ಮುಂದೆ ಅದು ಮುಗಿದ ಸೆಕೆಂಡ್ 2.0 ಅಂತ ಹೇಳಿ ಎರಡನೇದು ಶುರುವಾಗಿದೆ. ಎರಡನೇದಕ್ಕೆ ಇದು ಎರಡನೇದಾಗಿದೆ. ಸೆಕೆಂಡ್ ಡ್ರೈವ್ ಸ್ಟಾರ್ಟ್ ಆಗಿದೆ. 900 ಅಲ್ಲಲ್ಲ, ಅದು ಬಿಟ್ಟು ಅದಾಗೋಯ್ತು. ಹೊಸದಾಗಿ 931 ಪ್ರಕರಣ ಪುನಃ ಬಂದಿದೆ. 54,677 ಒಟ್ಟು ಜಿಲ್ಲೆಯಲ್ಲಿ ನಮ್ಮ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಫಿಗರ್ ಇದೆ. ನಾವು ಇದರಲ್ಲಿ ರಾಜಿ ಮಾಡಬಹುದಾದ ಪ್ರಕರಣಗಳು ಗುರುತಿಸಿದ್ದೇವೆ. ನಮ್ಮಲ್ಲಿದೆ. ಫಿಗರ್ ಕೊಡ್ತೀವಿ. ನಾವು ಯಾವ್ದು ರಾಜಿ ಆಗ್ಬೋದು ಅಂತ ನಾವು ವಕೀಲರು ನಾವೆಲ್ಲ ತೀರ್ಮಾನ ಮಾಡಿ ಅದು ತಗೊಂಡು ನೀವು
ಪಟ್ಟು ಕಳಿಸ್ಕೊಡ್ತೀವಿ 5 years. ಅದು ಇವತ್ತು ಗೊತ್ತಾಗೋದಿಲ್ಲ. ಕೊನೆಯ ದಿನ 14/3 ಎಷ್ಟು 5 years ಸೆಟ್ಲ್ ಆಯ್ತು, ಎಷ್ಟು 10 years. ಆ ಕ್ಯಾಟಗರಿ ಇನ್ನೂ ಮಾಡಿಲ್ಲ. ಪುತ್ತೂರು ಎಲ್ಲ ಕಡೆ ಇದೆ, ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ಮತ್ತೆ ಇಲ್ಲಿ ಇಷ್ಟು. ಇದು ಸೆಟ್ಲ್, ಇದು ಅಮೌಂಟ್. ಕಳೆದ ಸಲ ನಾವು 3,499 ಪ್ರಕರಣ ಸೆಟಲ್ ಮಾಡಿ ಕಳೆದೋಗ. ಅದು ಅದರಲ್ಲಿ ಅಮೌಂಟ್ ನಿಮ್ಗೆ ಸುಮಾರು 32 crore, 32 ಕೋಟಿ ಚಿಲ್ಲರೆ 54 ಲಕ್ಷ ಹಣ ಅದು ಸೆಟ್ಲ್ ಆಗಿದೆ. ಅದು ನ್ಯಾಷನಲ್ ಪೆಂಡಿಂಗ್ ಲಾಸ್ಟ್ ಕೇಸಸ್, ಪೆಂಡಿಂಗ್ only ಕೇಸಸ್ pending cases. 32 crore 54 lakhs ಅಮೌಂಟ್ ಆಗಿದೆ. ಅದೇ ರೀತಿಯಾಗಿ ಆ PLC ಮ್ಯಾಟರ್ ಅಂತ ಪ್ರೀ ಲಿಟಿಗೇಷನ್ ಪ್ರೀ ಲಿಟಿಗೇಷನ್ ಕೇಸ್ ಅಂತ ಅದು 2,94,167 202 ಕೋಟಿ ಅದಕ್ಕೆ 102 ಕೋಟಿ ಅದು PLC ಮ್ಯಾಟರ್. PLC ಮ್ಯಾಟರ್ಸ್. ಅದು 2 ಲಕ್ಷ ಚಿಲ್ಲರೆ ಇದೆ, 2,94,000 PLC ಮ್ಯಾಟರ್. ಅಮೌಂಟ್ ಪೇಡ್ 102 ಕೋಟಿ ಚಿಲ್ಲರೆ. ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಅದು ನಮ್ಮ ಕಂದಾಯ ಇದು ಸೇರಿ 2,94,167. ಅದು ಪ್ರಾಪರ್ಟಿ ಟ್ಯಾಕ್ಸ್ ಸಹ ಸೇರಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ಆಮೇಲೆ ಟ್ರಾಫಿಕ್ ಟ್ರಾಫಿಕ್ ಸೇರಿ ಟ್ರಾಫಿಕ್ ಸೇರಿ ಅದು 102 ಎಲ್ಲ ಕೋಟಿ ಸೇರಿ. ಅದನ್ನ ಸೇರಿ ಆಗಿದೆ. ಎಲ್ಲ ಸೇರಿ ಅಷ್ಟಾಗಿದೆ. ಕಲೆಕ್ಟೆಡ್ ರಿಕವರಿ ಆಗಿದೆ ಡ್ಯೂರಿಂಗ್ ದಟ್ ಲೋಕದಾನ. ಪ್ರಾಪರ್ಟಿ ಟ್ಯಾಕ್ಸ್ ನಮ್ಮ ಮಂಗಳೂರು ಪ್ರಾಪರ್ಟಿ ಮಹಾನಗರ ಪಾಲಿಕೆ. ಮತ್ತೆ ರಾಜಿಯಲ್ಲಿ ಇತ್ಯರ್ಥ ಆಗುವಂತ ಮ್ಯಾಟರ್ಸ್ ಇದು ಮಾತ್ರ ಹೇಳ್ತಾ ಇರೋದು. ರಾಜಿ ಆಗದಲ್ಲಿರೋದು ಬೇರೆ ಇರ್ತದೆ, ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿ ಕ್ಲೋಸ್ ಆಗೋದು ಬೇರೆ ಇರ್ತದೆ. ಇದು ಓನ್ಲಿ ರಾಜಿಗೆ ಸಂಬಂಧ. ಇಲ್ಲಿ ಮೇಲ್ಮನವಿ ಇಲ್ಲ, ಇಷ್ಟು ಕೇಸಲ್ಲೂ ಕೂಡ ಮೇಲ್ಮನವಿ ಇರುತ್ತಿಲ್ಲ, ಮತ್ತೆ ಕೋರ್ಟ್ ಫೀಸ್ ಪೂರ್ತಿ ವಾಪಸ್ ಇದೆ. ಇಲ್ಲಿನೂ ಬರ್ತದೆ, ರಾಜಿ ಮಾಡ್ಕೊಳ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.